ಬೋಳೂರು ಮೊಗವೀರ ಮಹಾಸಭಾದ ವತಿಯಿಂದ ಪ್ರವಾಸೋದ್ಯಮದ ಬೆಳವಣಿಗೆಗೆ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಬೋಳೂರು ದೊಡ್ಡಮನೆ ದಿವಂಗತ ಕಾವೇರಿ ಮೆಂಡನ್ರವರ ಸ್ಮರಣಾರ್ಥ ಉಚಿತ ಫಿಟ್ನೆಸ್ ಸೆಂಟರ್ ವಿಶ್ರಾಂತಿ ಪಾರ್ಕ್ ಫೆರಿಬೋಟ್ ಮಂಗಳೂರಿನ ಸುಲ್ತಾನ್ ಬತ್ತೇರಿಯಲ್ಲಿ ಶುಭಾರಂಭಗೊಂಡಿತು. ನೂತನವಾಗಿ ನಿರ್ಮಿಸಲ್ಪಟ್ಟ ಉಚಿತ ಫಿಟ್ನೆಸ್ ಸೆಂಟರ್ ವಿಶ್ರಾಂತಿ ಪಾರ್ಕ್ ಫೆರಿಬೋಟ್ನ ಉದ್ಘಾಟನಾ ಸಮಾರಂಭವನ್ನು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸದಸ್ಯರಿಗೆ ಉಚಿತ ಅಕ್ಕಿಯನ್ನು ವಿತರಿಸಿದರು. ರಿಬ್ಬನ್ ಕತ್ತರಿಸುವ ಮೂಲಕ ವಿಶ್ರಾಂತಿ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಶಾಸಕರು, ಮಂಗಳೂರಿನ ಪ್ರಮುಖ ಪ್ರವಾಸಿ ತಾಣದಲ್ಲಿ ಒಂದಾಗಿರುವ ಬೋಳೂರಿಗೆ ಇನ್ನಷ್ಟು ಮೆರುಗು ತರುವ ಕೆಲಸವನ್ನ ಬೋಳೂರು ಮೊಗವೀರ ಮಹಾಸಭಾ ಮಾಡಿದೆ. ಫೆರಿಯನ್ನ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉಚಿತ ಬೋಟ್ ಸಂಚಾರ ವ್ಯವಸ್ಥೆ ಮಾಡಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇವತ್ತು ಮಂಗಳೂರಿನ ಜನತೆಗೆ ಒಂದು ಬಹಳ ವಿಶೇಷವಾದ ದಿನ ಅಂತ ಹೇಳ್ಬೋದು. ಮಂಗಳೂರಿನ ಪ್ರಮುಖ ಪ್ರವಾಸಿ ತಾಣವಾಗಿರುವಂಥ ಬೋಳೂರು, ಈ ಬೋಳೂರಿಗೆ ಮೊಗವೀರ ಮಹಾಸಭಾದ ಭಾಳ ದೊಡ್ಡ ಕೊಡುಗೆ, ಹಲವಾರು ವರ್ಷಗಳಿಂದ ಮಾಡ್ತಾ ಬರುವಂಥ ಕೊಡುಗೆಗೆ ಇನ್ನಷ್ಟು ಶಕ್ತಿಯನ್ನು ಕೊಡುವಂಥ ಕಾರ್ಯವನ್ನು ಬೋಳೂರು ಮೊಗವೀರ ಮಹಾಸಭಾ ಮಾಡಿಕೊಟ್ಟಿದೆ. ಹಾಗಾಗಿ ಮೊಗವೀರ ಮಹಾಸಭಾ ಎಲ್ಲ ಅಧ್ಯಕ್ಷರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೊಡಬೇಕು. ಅವರ ಕೆಲಸ ಕಾರ್ಯಗಳನ್ನು ಇಡೀ ಮಂಗಳೂರಿನ ಇಡೀ ಕರಾವಳಿಯ ಭಾಗದ ಜನರು ಮೆಚ್ಚಿಕೊಳ್ಳೇಬೇಕು ಅಂತ ಹೇಳುವಂಥದ್ದು ಶಾಸಕನಾಗಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇದೇ ವೇಳೆ ನೂತನವಾಗಿ ನಿರ್ಮಿಸಲ್ಪಟ್ಟ ಉಚಿತ ಫಿಟ್ನೆಸ್ ಸೆಂಟರ್ ಅನ್ನು ಉದ್ಯಮಿ ಭರತ್ ಭೂಷಣ್ ಮೆಂಡನ್ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ, ಫಿಟ್ನೆಸ್ ಸೆಂಟರ್ನ ದಾನಿ ಭರತ್ ಭೂಷಣ್ ಮೆಂಡನ್, ಅಕ್ಕಿ ವಿತರಣಾ ದಾನಿ ಸರಳ ಕಾಂಚನ್, ಮತ್ಸ್ಯೋದ್ಯಮಿ ಶಶಿ ಮೆಂಡನ್, ಊರಿನ ಅಧ್ಯಕ್ಷರಾದ ರಾಜಶೇಖರ್ ಕರ್ಕೇರ ಸೇರಿದಂತೆ ಗ್ರಾಮದ ಗುರಿಕಾರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ ಮಂಗಳೂರು.